ಬಾಹುಪುರುಷಾಕಾರಂ ಶಂಖಚಕ್ರಾಸೈಧಾರಿಣಂ ಸಹಸ್ರಶೀರ್ಷಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಆತ್ಮೀಯ ಎಲ್ಲ ಯೋಗ ಬಂಧುಗಳಿಗೆ ಹೃತ್ಪೂರ್ವಕವಾದ ವಂದನೆಗಳು. ಇವತ್ತು ಯೋಗಾಸನದ ಅಭ್ಯಾಸವನ್ನು ಮಾಡೋಣ. ಅದಕ್ಕೆ ಮುಂಚಿತವಾಗಿ ಶ್ರೀ ಗುರುಗಳ ಚರಣಾರವಿಂದವನ್ನು ಸ್ಮರಣೆ ಮಾಡಿಕೊಳ್ಳೋಣ. ಪತಂಜಲಿ ಮಹಾಮುನಿಗಳು ಜಗತ್ತಿಗೆ ಯೋಗಶಾಸ್ತ್ರವನ್ನು ನೀಡಿದವರು. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಷ್ಟಾಂಗ ಯೋಗ. ಈ ಅಷ್ಟಾಂಗ ಯೋಗದ ಮುಖಾಂತರವಾಗಿ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ ವಿಶೇಷವಾಗಿರುವಂತಹ ಶಕ್ತಿಯನ್ನು ನೀಡುವಂತಹ ಶಾಸ್ತ್ರವನ್ನು ಜಗತ್ತಿಗೆ ಕೊಟ್ಟಿರುವಂತಹ ಪತಂಜಲಿ ಮಹಾಮುನಿಗಳ ದಿವ್ಯಾಂಗ್ರಿಗಳಿಗೆ ಅಷ್ಟಾಂಗ ಪ್ರಣಾಮವನ್ನು ಸಲ್ಲಿಸ್ತಾ, ಇವತ್ತಿನಿಂದ ಜೂನ್ 21ನೇ ತಾರೀಕಿನವರೆಗೆ ವಿಶ್ವ ಯೋಗ ದಿನದವರೆಗೆ ನಡೆಯುವಂತಹ ಈ ಯೋಗಾಭ್ಯಾಸ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ತಮ್ಮ ತನು ಮನ ಧನ ಮುಖಾಂತರವಾಗಿ ಈ ಕಾರ್ಯದಲ್ಲಿ ತೊಡಗಿಕೊಳ್ಳೋಣ. ಅದಕ್ಕೆ ಬೇಕಾದ ಶಕ್ತಿಯನ್ನು ಆ ಗುರುಗಳು ನಮಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಸಂಚಿಕೆಯಲ್ಲಿ ಬರುವಂತಹ ಆಸನಗಳ ಅಭ್ಯಾಸವನ್ನು ಮಾಡೋಣ. ಅದರ ಮುಖಾಂತರವಾಗಿ ನಮ್ಮ ಶರೀರ, ಮನ, ಬುದ್ಧಿಗೆ ಬೇಕಾದ ಶಕ್ತಿಯನ್ನು ಆರ್ಜಿಸಿಕೊಳ್ಳೋಣ. ಕೊರೋನಾದ ಮಹಾಮಾರಿ ಜಗತ್ತನ್ನು ತಲ್ಲಣಗೊಳಿಸ್ತಾ ಇರುವ ಸಂದರ್ಭದಲ್ಲಿ ಯೋಗಾಭ್ಯಾಸ ನಿಮಗೆ ಹೊಸ ದಿಕ್ಕನ್ನು, ಹೊಸ ಧೈರ್ಯವನ್ನು, ಶಕ್ತಿಯನ್ನು, ಸಾಮರ್ಥ್ಯವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಅದಕ್ಕೋಸ್ಕರ ನೀವೆಲ್ಲರೂ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಎಂಬುದಾಗಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ತಾ ಯೋಗಾಭ್ಯಾಸಕ್ಕೆ ನಾವು ತೊಡಗೋಣ. ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಃ ಧೃತಶಂಖಚಕ್ರಃ. ಇವತ್ತು 12 ಅಂಕದ ಸೂರ್ಯ ನಮಸ್ಕಾರವನ್ನು ನೋಡೋಣ, ಗಮನಿಸೋಣ. ಇದರಲ್ಲಿ ಒಂದು ಆಸನ ಜಾಸ್ತಿ ಇದೆ, ಅದು ಶಶಾಂಕಾಸನ. ಇದರಲ್ಲಿ 8 ಆಸನಗಳಿದೆ, 12 ಸ್ಥಿತಿಗಳು ಬರುತ್ತೆ. ನಿನ್ನೆ ಮೊನ್ನೆ ಅಭ್ಯಾಸ ಮಾಡಿದ್ದರಲ್ಲಿ 7 ಆಸನಗಳು 10 ಸ್ಥಿತಿಯೊಳಗಡೆ ಮುಕ್ತಾಯ ಆಗಿತ್ತು. ಇವತ್ತು 8 ಆಸನ 12 ಸ್ಥಿತಿಯ ಒಳಗಡೆ ಮುಕ್ತಾಯ ಆಗುತ್ತೆ. ಇದು ವಿಶೇಷವಾಗಿ ಹೆಣ್ಣು ಮಕ್ಕಳು ಈ ಸೂರ್ಯ ನಮಸ್ಕಾರವನ್ನು ಮಾಡಿಕೊಂಡ್ರೆ ಒಳ್ಳೆಯದು. ಅವರಿಗೋಸ್ಕರ, ಮನೆಯ ತಾಯಂದಿರಿಗೋಸ್ಕರ ಇವತ್ತಿನ ಸೂರ್ಯ ನಮಸ್ಕಾರದ ಈ ಸಂಚಿಕೆಯನ್ನು ಗಮನಿಸೋಣ. ಯಾವಾಗಲಿನಂತೆ ನಿತ್ಯದಂತೆ ಸೂರ್ಯ ನಮಸ್ಕಾರದ ಮಂತ್ರದ ಜೊತೆಯಲ್ಲಿ ಇದು ಆರಂಭ ಆಗುತ್ತೆ. ಮತ್ತು ಊರ್ಧ್ವಹಸ್ತಾಸನ ಅಲ್ಲಿಂದ ಆರಂಭ. ನಿಧಾನಕ್ಕೆ ಉಸಿರನ್ನು ತಗೊಳ್ತಾ ಊರ್ಧ್ವಹಸ್ತಾಸನ. 2 ಕೈಗಳು ಅಂಟಿಕೊಂಡಿದೆ. ಸೊಂಟದ ಮೇಲ್ಭಾಗದಿಂದ ಶರೀರವನ್ನು ಮೇಲಕ್ಕೆ ಎಳಿತಾ ಎತ್ತರಿಸ್ತಾ ಊರ್ಧ್ವಹಸ್ತಾಸನ. ಪೂರ್ಣ ಉಸಿರು ತಗೊಂಡಿದ್ದಾರೆ. ಉತ್ಥಾನಾಸನ. ಸೊಂಟದಿಂದ ಶರೀರವನ್ನು ಮುಂದಕ್ಕೆ ಬಾಗಿಸ್ತಾ, ಸೊಂಟದಿಂದ ಶರೀರವನ್ನು ಕೆಳಗಡೆ ಎಳ್ಕೊಳ್ತಾ, ಕಾಲಿನಲ್ಲಿ ಯಾವುದೇ ಸಡಿಲತೆ ಇಲ್ಲ, ಪೂರ್ಣವಾಗಿ ಬಿಗಿ ಮಾಡಿ ದೋಸ್ಥಿತಿ. ಕೈಗಳು ಶರೀರದ ಅಕ್ಕಪಕ್ಕದಲ್ಲಿದೆ. ಪೂರ್ಣ ಉಸಿರನ್ನು ಬಿಡ್ತಾ ಇಲ್ಲಿ ರೇಚಕ ಸ್ಥಿತಿಯಲ್ಲಿದೆ. ಇದನ್ನು ಗಮನಿಸಿಕೊಂಡು 3 ಪೂರ್ಣ
ಒಂದು ಕಾಲು ಹಿಂದಕ್ಕೆ, ಆ ಕಾಲು ಹಿಂದಕ್ಕೆ ಹಾಕಿದರೆ ಒಂದು ಕಾಲು ಹಿಂದೆ ಮಾಡಿದ ಏಕಪಾದ ಪ್ರಸರಣಾಸನ ಅಂತ ಹೇಳ್ತಾರೆ ಇದನ್ನು. ಈ ಸ್ಥಿತಿಯಲ್ಲಿ ಸೊಂಟದ ಭಾಗವನ್ನು ಹೆಚ್ಚು ಒತ್ತುತ್ತಾ ಹೋಗೋದು, ಉಸಿರನ್ನ ಪೂರ್ಣ ತಗೊಳ್ತಾ ಬರುವಂಥದ್ದು. ಆಮೇಲೆ ಚತುರಂಗ ದಂಡಾಸನ, ಎರಡೂ ಕಾಲುಗಳು ಹಿಂದಕ್ಕೆ, ಪೂರ್ಣ ಗಾಳಿಯನ್ನು ಹೊರಗಡೆ ಹಾಕಿದ್ದೀವಿ. ಈ ಸ್ಥಿತಿಯಲ್ಲಿ ಕೈ ಮತ್ತು ಕಾಲಿನ ಮೇಲೆ ಸಂಪೂರ್ಣವಾದ ಭಾರ. ಇಲ್ಲಿ ಮುಂದಿನ ಆಸನದ ಸ್ಥಿತಿ ಬರುತ್ತೆ, ಶಶಾಂಕಾಸನ. ಮುಂದಕ್ಕೆ ಕಾಲಿನ ಎರಡು ಮಂಡಿಗಳನ್ನು ನೆಲಕ್ಕೆ ಸ್ಪರ್ಶ ಮಾಡಿ ಹಿಮ್ಮಡಿಯ ಹತ್ತಿರಕ್ಕೆ ಪೃಷ್ಠದ ಭಾಗ ಬರುವಂತೆ ಕೈಗಳನ್ನು ಮುಂದೆ ಚಾಚಿ ಇಟ್ಟುಕೊಂಡು ಹಣೆಯನ್ನು ನೆಲಕ್ಕೆ ತಾಗಿಸ್ತಾ ಇರುವಂತಹ ಸ್ಥಿತಿ ಇದೆ. ಈ ಆಸನವನ್ನು ಮಾಡುವುದರಿಂದ ಮುಖದ ಸೌಂದರ್ಯ ಹೆಚ್ಚಾಗತ್ತೆ, ಮುಖದಲ್ಲಿ ಓಜಸ್ಸು ತೇಜಸ್ಸು ಕಳೆ ಉಂಟಾಗತ್ತೆ. ಚಂದ್ರನಂತೆ ಆಗುವಂತಹ ಚಂದ್ರನಂತೆ ಪ್ರಕಾಶಮಾನವಾಗಿ ಪ್ರಭೆಯಿಂದ ಕೂಡಿರುವಂತಹ ಮಂದಸ್ಮಿತವಾಗಿರುವಂಥ ಮುಖಾರಂದಕ್ಕೋಸ್ಕರ ಈ ಆಸನವನ್ನು ಮಾಡಿಕೊಳ್ಬೋದು. ಇದು ಶಶಾಂಕಾಸನ. ಅಲ್ಲಿಂದ ಮುಂದೆ ಅಷ್ಟಾಂಗ ಪ್ರಣಿಪಾತಾಸನ. ಇದನ್ನು ನಿನ್ನೆ ಮೊನ್ನೆ ಸಂಚಿಕೆಯಲ್ಲಿ ನೋಡಿದ್ದೀವಿ ನಾವು. ಈ ಸ್ಥಿತಿಯಲ್ಲಿ ಕಾಲಿನ ಹೆಬ್ಬೆರಳಿನ ಭಾಗ, ಮಂಡಿ, ಹೃದಯದ ಭಾಗ, ಅಲ್ಲೇ ಹತ್ತಿರ ಎರಡು ಕೈಗಳು, ಗಲ್ಲ, ಇದಿಷ್ಟು ನೆಲಕ್ಕೆ ಸ್ಪರ್ಶವಾಗಿದೆ. ಎದೆ ಮತ್ತು ಗಲ್ಲ ಎರಡು ಕೈಗಳು 4, ಕಾಲಿನ ಎರಡು ಮಂಡಿ ಭಾಗ 6, ಕಾಲಿನ ಬೆರಳು ಒಟ್ಟು 8 ಭಾಗ. ಅಷ್ಟಾಂಗ ನಮಸ್ಕಾರ ಅಥವಾ ಅಷ್ಟಾಂಗ ಪ್ರಣಿಪಾತಾಸನ ಅಂತ ಹೇಳ್ತಾರೆ. ಇಲ್ಲಿಂದ ಮತ್ತೆ ಭುಜಂಗಾಸನ, ಪೂರ್ಣ ಭುಜಂಗ. ಭುಜಂಗ ಅಂದರೆ ಹಾವು. ಇದು ವಿಶೇಷವಾಗಿ ಹೃದಯದ ಭಾಗವನ್ನು ವಿಕಾಸ ಮಾಡುವುದರಿಂದ ಹೃದಯ ಸಂಬಂಧವಾದಂಥ ಆಸ್ಮಾ ರೋಗಗಳಿಗೆಲ್ಲ ತುಂಬ ಉತ್ತಮವಾದಂಥ ಆಸನ ಇದು. ಇನ್ನು ಸೊಂಟ ನೋವು ಇರುವವರು ಇದನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಆದರೆ ನುರಿತ ಯೋಗಾಭ್ಯಾಸ ಮಾಡಿರುವಂಥ ಗುರುಗಳ ಹತ್ರನೇ ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ಸೊಂಟ ನೋವು ಹೆಚ್ಚಾಗುವ ಸಾಧ್ಯತೆ ಇದೆ, ಇದನ್ನು ಹೆಚ್ಚು ಗಮನಿಸಿಕೊಳ್ಬೇಕು. ಪೂರ್ಣ ತಲೆಯನ್ನು ಒಳಗಡೆ ತಗೊಳ್ಳುವಂತಹ ಅಧೋಮುಖ ಶ್ವಾನಾಸನ. ಇಲ್ಲಿ ಸೊಂಟದ ಭಾಗವನ್ನು ಸಂಪೂರ್ಣವಾಗಿ ಮೇಲಕ್ಕೆತ್ತಿ ಉಸಿರನ್ನು ಖಾಲಿ ಮಾಡಿ ಹೊಟ್ಟೆಯ ಭಾಗದಿಂದ, ಕೆಬ್ಬು ಹೊಟ್ಟೆಯ ಭಾಗದಿಂದ ಶರೀರವನ್ನು ಕೆಳಗಡೆ ಎಳ್ಕೊಳ್ಬೇಕು. ಸೊಂಟವನ್ನು ಮೇಲಕ್ಕೆ ಎತ್ತರಿಸಬೇಕು. ಇದೊಂದು ಪರ್ವತಾಕಾರವಾಗಿದೆ ನೋಡಿ. ಇಲ್ಲಿ ವಿಶೇಷವಾಗಿ ಸರ್ವಾಂಗಾಸನ ಮತ್ತು ಶೀರ್ಷಾಸನ ಇದು ಎರಡನ್ನು ಮಾಡಿರುವಂಥ ಲಾಭ ಈ ಆಸನಗಳಿಂದ ಸಿಗುತ್ತೆ. ಭುಜದ ಭಾಗವನ್ನು ಆದಷ್ಟು ಒಳಗಡೆ ತಳ್ಳಿದಾಗ ಪಕ್ಕೆಲುಬುಗಳು ಮತ್ತು ಹೃದಯದ ಭಾಗ ವಿಕಾಸ ಆಗುತ್ತೆ. ಹೀಗೆ ಹೃದಯಕ್ಕೆ ಹೆಚ್ಚು ಲಾಭದಾಯಕವಾಗಿರುವಂಥ ಆಸನ ಇದು. ಮುಂದಿನದ್ದು ಶಶಾಂಕಾಸನ. ಎರಡು ಕಾಲಿನ ಮಂಡಿಯನ್ನು ನೆಲಕ್ಕೆ ಸ್ಪರ್ಶ ಮಾಡ್ತಾ ಹಿಮ್ಮಡಿಯ ಹತ್ತಿರಕ್ಕೆ ಪೃಷ್ಠವನ್ನು ತರ್ತಾ ಕೈಯನ್ನು ಮುಂದಕ್ಕೆ ಚಾಚಿ ಇಟ್ಟುಕೊಂಡು ಇಲ್ಲಿ ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇರೋದು. ಪೂರ್ಣ ಸ್ಥಿತಿಯಲ್ಲಿ ಉಸಿರಾಟದ ಕ್ರಿಯೆ. ಉಸಿರಾಡಿಸ್ತಾ ಸುಪ್ತವಾಗಿರುವಂತಹ ಮನಸ್ಸು. ಇಲ್ಲಿ ಹೊರ ಪ್ರಪಂಚವನ್ನೆಲ್ಲ ಮರಿತೀವಿ, ಆನಂದವಾಗಿರ್ತೀವಿ, ನೆಮ್ಮದಿಯಿಂದಿರ್ತೀವಿ, ಖುಷಿಯಾಗಿರ್ತೀವಿ. ಉಸಿರಾಟದ ಕ್ರಿಯೆ ಸುಪ್ತವಾಗಿದೆ. ಇಲ್ಲಿಂದ ಏಕಪಾದ ಪ್ರಸರಣಾಸನ. ಕೈ ಇದ್ದಲ್ಲಿಗೆ ಕಾಲನ್ನು ತರುವುದು. ಪ್ರಥಮ ಬಾರಿಗೆ ನಮಗೆ ಇದು ಅಭ್ಯಾಸಕ್ಕೆ ಸ್ವಲ್ಪ ಕಷ್ಟ ಆಗಬಹುದು. ಮಾಡ್ತಾ ಮಾಡ್ತಾ ತರಲಿಕ್ಕಾಗತ್ತೆ. ನಿರಂತರವಾದ ಪ್ರಕ್ರಿಯೆಯಿಂದ ಇದನ್ನು ಮಾಡಲಿಕ್ಕಾಗತ್ತೆ. ಇಲ್ಲಿ ಪೂರ್ಣ ಉಸಿರನ್ನು ತಗೊಳ್ತಾ ಸೊಂಟದ ಭಾಗವನ್ನು ಒತ್ತಬೇಕು. ತಲೆ, ಕುತ್ತಿಗೆ, ಕಾಲು, ಹಿಮ್ಮಡಿ ಇದೆಲ್ಲ ಗಮನಿಸಿಕೊಂಡು ಚೆನ್ನಾಗಿ ಮಾಡೋಣ. ಆಮೇಲೆ ಉತ್ಥಾನಾಸನ. ಪೂರ್ಣ ಗಾಳಿಯನ್ನು ಹೊರಗಡೆ ಹಾಕ್ತಾ ಪೂರ್ಣ ಸ್ಥಿತಿಗೆ ಬರುವಂಥದ್ದು.
ಕೈಗಳು ಎರಡು ಕಾಲಿನ ಅಕ್ಕಪಕ್ಕದಲ್ಲಿ ಜೋಡಿಸಿದ್ದಾರೆ. ಈ ಸ್ಥಿತಿಯನ್ನು ಕೂಡ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ನಮಗೆ. ಅದು ನಿರಂತರವಾದ ಸಾಧನೆಯಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ. ಈ ಸ್ಥಿತಿಯಲ್ಲಿ ದೀರ್ಘ ಉಸಿರಾಟದ ಕ್ರಿಯೆಯನ್ನು ನಿರಂತರವಾಗಿ ಮಾಡ್ತಾ ಇರೋದು. ಯಾರ್ಯಾರಿಗೆ ಹೈ ಪ್ರೆಷರ್ ಇದೆ ಅವರು ಶೀರ್ಷಾಸನ ಮಾಡಬಾರ್ದು, ಆದರೆ ಉತ್ಥಾನಾಸನವನ್ನು ಮಾಡಬಹುದು. ಅದಕ್ಕೆ ಪ್ರೆಷರ್ ಇರುವವರು ಇದನ್ನು ಅಭ್ಯಾಸ ಮಾಡಿಕೊಳ್ಳೋದು ತುಂಬ ಸೂಕ್ತ. ಮುಂದಿನ ಸ್ಥಿತಿ ನಮಸ್ಕಾರ ಸ್ಥಿತಿಗೆ ಬಂದ ಮೇಲೆ ಪೂರ್ಣ ಉಸಿರಾಟದ ಕ್ರಿಯೆಯನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳೋದು. ನಿಧಾನ ದೀರ್ಘ ಉಸಿರಾಟದ ಕ್ರಿಯೆ, ಇಲ್ಲಿ ಪೂರ್ಣ ವಿಶ್ರಾಂತಿಯನ್ನು ಪಡೆಯುವುದು. ಇಡೀ ನಮ್ಮ ಶರೀರದ ಮೇಲೆ ಆಗಿರುವಂತಹ ಪರಿಣಾಮವನ್ನು ಗಮನಿಸ್ತಾ ಆಸನಗಳನ್ನು ಮಾಡುವಾಗ ಅಲ್ಲಿ ವಿಶೇಷವಾದ ಎಳೆತ, ಸೆಳೆತ, ಬಿಗಿತ ಅದೆಲ್ಲ ಸಿಗತ್ತೆ. ಆದರೆ ಒಮ್ಮೆ ಸ್ಥಿತಿಗೆ ಬಂದ ಮೇಲೆ ಆಗ ಯಾವ ಒತ್ತಡವೂ ಇಲ್ಲ, ಯಾವ ಬಿಗಿತವೂ ಇಲ್ಲ, ಯಾವ ಹಿಡಿತವೂ ಇಲ್ಲ. ಆ ರೀತಿ ಅದನ್ನು ಗಮನಿಸಿಕೊಳ್ಬೇಕು. ಸಡಿಲವಾಗಿರುವಂತಹ ಶರೀರ, ಬಿಗಿತ ಮುಕ್ತವಾಗಿರುವ ಶರೀರ, ಹಿಡಿತ ಮುಕ್ತವಾಗಿರುವಂತಹ ಶರೀರ, ಅದನ್ನು ಗಮನಿಸಿಕೊಳ್ಳೋಣ. ಹೀಗೆ ಈ ಸ್ಥಿತಿಯಲ್ಲಿರುವಾಗ ನಮ್ಮ ಮನಸ್ಸು ಪ್ರಸನ್ನವಾಗಿರ್ತದೆ. ಇಲ್ಲಿ ನೋಡಿ, ಒಂದು ಮುದ್ರೆನೂ ಇದೆ. ಯಾವ ಮುದ್ರೆ ಅಂದರೆ ನಮಸ್ಕಾರ ಮುದ್ರೆ. ಕರಮೂಲ ಜೋಡಿಕೊಂಡಿದೆ, ಎಲ್ಲ ಬೆರಳುಗಳು ಸೇರಿಕೊಂಡಿದೆ, ಕೈಯ ಎಲ್ಲ ಭಾಗವೂ ಕೂಡ ಅದಕ್ಕೆ ಸಹಕಾರಿಯಾಗಿದೆ. ಹೀಗೆ ಕೈಯ ಆ ಆಸನದ ಸ್ಥಿತಿಯ ಜೊತೆಯಲ್ಲಿ ಒಂದು ಮುದ್ರೆಯೂ ಇರುವುದರಿಂದ ವಿಶೇಷವಾಗಿ ನಮಗೆ ಮಾನಸಿಕವಾದ ನೆಮ್ಮದಿ ಹೆಚ್ಚಾಗತ್ತೆ. ದೇವರ ಹತ್ತಿರ ನಿಂತಾಗಲೂ ಇದೇ ರೀತಿಯ ನಮಸ್ಕಾರ ಮಾಡ್ತೀವಿ ನಾವು. ಅದಕ್ಕೆ ನಮಸ್ಕಾರಾಸನ ಅಂತ ಹೇಳ್ತಾರೆ. ಹೀಗೆ ಆಸನಗಳ ಜೊತೆಯಲ್ಲಿ ಒಂದು ಮುದ್ರೆ, ಪ್ರಾಣಾಯಾಮ, ಜೊತೆಗೆ ಪ್ರಾಕೃತಿಕವಾಗಿರುವಂತಹ ಶಕ್ತಿ ಲಭ್ಯವಾಗಿ ನಮ್ಮ ಜೀವನ ಆನಂದವಾಗಿರಲಿಕ್ಕೆ ಸೂರ್ಯ ನಮಸ್ಕಾರ ಸೂಕ್ತ. ಹಾಗೆ ಇವತ್ತು 12 ಅಂಕದ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿದ್ದೇವೆ. ಉಸಿರಾಟದ ಕ್ರಿಯೆ ಮೊದಲಿಂದ ಅದನ್ನು ಅಭ್ಯಾಸ ಮಾಡ್ತಾ ಬಂದಿದ್ದೆವು. ಇವತ್ತಿನ ಇದರಲ್ಲಿ ಉಸಿರಾಟದ ಕ್ರಿಯೆ, ಆಸನಗಳು, ವಿಶೇಷವಾಗಿ ಮಂತ್ರವನ್ನು ಇವತ್ತು ಹೇಳಿಕೊಟ್ಟಿಲ್ಲ. ಅದೇ ಮಂತ್ರವನ್ನು ಅದಕ್ಕೆ ಪೂರಕವಾಗಿ ಹೇಳ್ತಾ ಈ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡಿಕೊಳ್ಳೋಣ. ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮುಂದಿನ ಅಭ್ಯಾಸವನ್ನು ಮಾಡೋಣ. ನಮಸ್ತೆ. ಎಲ್ಲರೂ ನೆಟ್ಟಗೆ ಕೂತ್ಕೊಳ್ಳೋಣ. ಪದ್ಮಾಸನವ ವಜ್ರಾಸನದ ಸ್ಥಿತಿಯಲ್ಲಿ ಕೂತ್ಕೊಂಡು ಚಿನ್ಮುದ್ರೆಯನ್ನು ಧಾರಣೆ ಮಾಡಿಕೊಳ್ಳೋಣ. 3 ಬೆರಳುಗಳು ಒಟ್ಟಿಗೆ ಇರಲಿ, ಹೆಬ್ಬೆರಳು ಜೋಡಿಸಿಟ್ಕೊಳ್ಳಿ. ಕೈಗಳನ್ನ ಮಂಡಿ ಮೇಲೆ ಇಟ್ಕೊಂಡು ದೀರ್ಘ ನಿಧಾನ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಗುರು ಪತಂಜಲಿ ಮಹಾಮುನಿಗಳನ್ನು ಸ್ಮರಣೆ ಮಾಡಿಕೊಳ್ತಾ, ತಂದೆ ತಾಯಿಯರನ್ನು ಸ್ಮರಣೆ ಮಾಡಿಕೊಳ್ತಾ, ಇಷ್ಟದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಕೊನೆಯಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣ ಮೇಲಕ್ಕೆ ಬಂದ ಮೇಲೆ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋಣ. ಶರೀರ, ಮನ, ಬುದ್ಧಿಗೆ ಬರುವಂತಹ ಎಲ್ಲ ರೋಗ ರುಜಿನಾದಿಗಳನ್ನು ದೂರ ಮಾಡುವಂಥ ಯೋಗಾಭ್ಯಾಸವನ್ನು ಮಾಡಿದ್ದೇವೆ. ತನ್ಮೂಲಕ ನಮ್ಮ ಶರೀರಕ್ಕೆ ವಿಶೇಷವಾದ ಶಕ್ತಿ ಲಭ್ಯವಾಗಿದೆ. ರೋಗ ರುಜಿನಾದಿಗಳು ದೂರವಾಗುವಂತಹ ಆಗಿರುವಂತಹ ಎಲ್ಲ ಶಕ್ತಿಯು ನಮ್ಮ ಅನುಭವಕ್ಕೆ ಬಂದಿದೆ. ಇದನ್ನು ನಿತ್ಯ ನಾವು ಮಾಡೋಣ. ಮಾಡ್ತಾ ನಮ್ಮ ಆರೋಗ್ಯ ರಕ್ಷಣೆಯನ್ನು ಮಾಡೋಣ. ಮಾತ್ರ ಅಲ್ಲ, ಎಲ್ಲರೂ ಕೂಡ ಒಳ್ಳೆಯದನ್ನೇ ಮಾಡುವಂತೆ, ಒಳ್ಳೆಯದನ್ನೇ ನೋಡುವಂತೆ, ತನ್ಮೂಲಕ ದೇಶದ ಜನರೆಲ್ಲ ಸುಖಾನಂದವನ್ನು ಅನುಭವಿಸುವಂತೆ ಆಗಲಿ.
ಅದಕ್ಕೆ ಬೇಕಾದಂತಹ ಶಕ್ತಿಯನ್ನು ಆ ತಾಯಿ ಭಾರತಿ ನಮಗೆ ಅನುಗ್ರಹಿಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ನಾಳೆ ಮತ್ತೆ ಭೇಟಿಯಾಗೋಣ. ನಿಮಗೆಲ್ಲರಿಗೂ ಅಲ್ಲಿವರೆಗೆ ವಂದನೆಗಳು.